महालक्ष्मी नमो
ಮತ್ತು ಕೇರಳದ ಮೊಯ್ನಾಟಂ. ಈಗ ನಾವು ಉತ್ತರದ ಭಾಗಕ್ಕೆ ಹೋಗುವ. ಉತ್ತರದ ಭಾಗದಲ್ಲಿ ಮಣಿಪುರಿ ಈಶಾನ್ಯ ಭಾಗದಲ್ಲಿ ಇರುವಂಥ ಮಣಿಪುರಿ ಶಾಸ್ತ್ರೀಯ ನೃತ್ಯ. ಮಣಿಪುರಿ ಕಲೆಯು ಒಂದು ಸಣ್ಣ ಪ್ರಾತ್ಯಕ್ಷಿಕೆ ನೋಡುವ ಶಬ್ದವೇ ಹೇಳುವಂತೆ ಇದು ಮಣಿಪುರ ಈಶಾನ್ಯ ಭಾರತದ ಒಂದು ಕಲೆ. ಈಶಾನ್ಯ ಭಾರತ ಅಸ್ಸಾಮಿನ ಮಣಿಪುರದವರೆಗೆ ನಾಗಾಲ್ಯಾಂಡ್ನವರೆಗಿರುವಂಥ ಕಲೆ, ಸಾಹಿತ್ಯ, ಜನಪದ ಅತ್ಯಂತ ಶ್ರೀಮಂತ ವೈವಿಧ್ಯವುಳ್ಳದ್ದು. ಇದು ಮಣಿಪುರಿ ಕಲೆ. ಇದು ನಾಟ್ಯ ಶಾಸ್ತ್ರೀಯವಾಗಿದ್ದು ತುಂಬ ನಾಜೂಕಾದಂಥ ಹೆಜ್ಜೆ, ಸುಂದರವಾದಂಥ ಪ್ರಸ್ತುತಿ. ಇದರ ವಿಶೇಷತೆ ತಾವೇ ನೋಡಿರ್ಬೋದು. ನರ್ತಕಿಯರಿಗೆ ಸೊಂಟದ ಕೆಳಗೆ ಒಂದು ಸುತ್ತ ಒಂದು ಕಿರಿಕಿಯ ಹಾಗೆ ಒಂದು ಗೋಪುರ ವಲಯದಂತೆ ಅದನ್ನು ಕಟ್ಟಿಕೊಳ್ಳುವಂಥದ್ದು. ಇದರ ವೇಷಭೂಷಣ ವಿಶೇಷ, ವಿವರವಾದ ನಾಟ್ಯ ಲಾಸ್ಯ ಪ್ರಧಾನವಾಗಿದ್ದು 300 ವರ್ಷದ ಖಚಿತವಾದ ಇತಿಹಾಸವಿದೆ. ಆದರೆ ಅದರ ಮೂಲ ಸ್ವರೂಪ ಈಶಾನ್ಯ ಭಾರತದ ಅನೇಕ ಕಲೆಗಳಿಂದ ತೆಗೆದುಕೊಳ್ಳಲ್ಪಟ್ಟಿದೆ. ಭಕ್ತಿ ಪ್ರಧಾನವಾದದ್ದು, ಕೃಷ್ಣ ಭಕ್ತಿ ಪ್ರಧಾನವಾದದ್ದು. ಮಣಿಪುರದಲ್ಲಿ ಆಧ್ಯಾತ್ಮಿಕ ಸಂದೇಶವನ್ನು, ಕೃಷ್ಣ ಭಕ್ತಿಯನ್ನು, ನಾಟ್ಯ ಸಂದೇಶವನ್ನು ಬಹು ವರ್ಷಗಳಿಂದ ಶತಕಗಳಿಂದ ತುಂಬ ಶುದ್ಧವಾದ ರೂಪದಲ್ಲಿ ಇದು ಕೊಡುತ್ತಾ ಬಂದಿದೆ. ಇದರ ಇನ್ನೊಂದು ವಿಶೇಷತೆ ಹೇಳಬೇಕಾದ್ದು, ಜಗತ್ತಿನ ಅನೇಕ ಕಲೆಗಳಲ್ಲಿ, ವಿಶೇಷವಾಗಿ ಭಾರತೀಯ ಕಲೆಗಳಲ್ಲಿ ಗೆಜ್ಜೆ, ಕಾಲಿನ ಗೆಜ್ಜೆಗಳು ಇದನ್ನು ಕಟ್ಟಿಕೊಳ್ಳುವುದು, ಯಕ್ಷಗಾನದಿಂದ ಹಿಡಿದು ಭರತನಾಟ್ಯದವರೆಗೆ, ಕಥಕ್ಕಳಿಂದ ಕೂಚಿಪುಡಿಯಿಂದ ಹಿಡಿದು ಎಲ್ಲದರಲ್ಲೂ ಮಾತ್ರ ಗೆಜ್ಜೆ ಇದೆ. ಮಣಿಪುರಿಗೆ ಮಾತ್ರ ಕಾಲಿಗೆ ಗೆಜ್ಜೆ ಇಲ್ಲ. ಗೆಜ್ಜೆ ಕಟ್ಟದೆ ನರ್ತಿಸಬೇಕು ಎಂಬುದೇ ತದೇವೇ ಗೆಜ್ಜೆ ಎಂಬ ಕಲ್ಪನೆ ಹೊರತು ಇದೊಂದು ಭಾರತೀಯ ನಾಟ್ಯ ಕಲೆಯ ಇತಿಹಾಸದಲ್ಲಿ ಗಮನಿಸಬೇಕಾದಂಥ ಒಂದು ಅಂಶ. ಈಗ ನಮ್ಮ ಈಶಾನ್ಯ ಭಾಗದಿಂದ ನಮ್ಮ ಕಾಲೇಜಿಗೆ ಬಂದಂಥ ವಿದ್ಯಾರ್ಥಿಗಳಿಂದ ಮಣಿಪುರ ಶಾಸ್ತ್ರೀಯ ನೃತ್ಯ. Krishna
ಪ್ರೇಕ್ಷಕರು ಸೌಂದರ್ಯ ಪ್ರಜ್ಞೆ ಇದ್ದವರು ಗಮನಿಸಬೇಕು. ಇದು ನಮ್ಮ ಪಟ್ಲ ಸತೀಶ್ ಶೆಟ್ಟರ ಆಶಯವೇ ಹೌದು. 8 ವಿಧದ ಶಾಸ್ತ್ರೀಯ ನೃತ್ಯಗಳನ್ನು ತಾವೆಲ್ಲರೂ ಅವಲೋಕಿಸಿಕೊಂಡು ಹೋಗಬೇಕೆಂಬ ಉದ್ದೇಶ ಅವರದ್ದು. ಈ ನೃತ್ಯ ಇವತ್ತು ಎಲ್ಲ ಶಾಸ್ತ್ರೀಯ ನೃತ್ಯಗಳು ಕೂಡ ನಮ್ಮ ದೇಶದಲ್ಲಿ, ಇಡೀ ಜಗತ್ತಲ್ಲಿ ಎಲ್ಲ ಕಡೆಯಲ್ಲಿ ಆಗ್ತಾ ಇದೆ. ಆದರೂ ಈ ಮಣಿಪುರ ನೃತ್ಯ ಎಂಬುದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಆಳ್ವಾಸ್ ಸಂಸ್ಥೆಯಲ್ಲಿ ಮಾತ್ರ ಇದೆ ಹೊರತು ಕರ್ನಾಟಕದ ಬೇರೆ ಎಲ್ಲೂ ಈ ನೃತ್ಯ ಇಲ್ಲ. ಇದಕ್ಕಾಗಿ ನಮ್ಮ ಈಶಾನ್ಯ ಭಾಗದ ನಮ್ಮ ವಿದ್ಯಾರ್ಥಿಗಳು ಒಂದು 50ಕ್ಕೂ ಮಿಕ್ಕಿದಂತಹ ಇಂಥ ಡ್ರೆಸ್ಸನ್ನು ತಂದು ಇವತ್ತು ಆ ನೃತ್ಯ ಪ್ರಕಾರವನ್ನು ನಮ್ಮ ಆಳ್ವಾಸ್ನಲ್ಲಿ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ ಎಂಬುದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ವಿವಿಧ ಕ್ಷೇತ್ರಗಳ ಸಾಧಕರನ್ನ ಗೌರವಿಸುವಂತಹ ಸುಂದರವಾದಂತಹ ಅಪೂರ್ವವಾದ ಕ್ಷಣಗಳು. ಯಕ್ಷಗಾನ ಹವ್ಯಾಸಿ ಕ್ಷೇತ್ರದಲ್ಲಿ ದಾಮೋದರ ಶೆಟ್ಟಿ ಮಂಜೇಶ್ವರ, ದೈವಾರಾಧನೆಯಲ್ಲಿ ನೊಣಯ್ಯ ನಲಿಕೆ ವಿಟ್ಲ, ದೈವಾರಾಧನೆಯಲ್ಲಿ ಸಂಜೀವ ಪರವ ಚುಕುಡ, ಭಜನಾ ಕ್ಷೇತ್ರದಲ್ಲಿ ಲೋಕನಾಥ ಆಚಾರ್ಯ. ಇವರು ದಯವಿಟ್ಟು ವೇದಿಕೆಗೆ ಬರಬೇಕು.